ಫ್ರೆಂಡ್ಸ್, ನಿಸು ಕ್ರಿಯೇಷನ್ಸ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬೀಡ, ಚಕ್ಕುಲಿ ಹಾಗೂ ಸೇಂದಿಯ ಸೇವೆಗೆ ಒಲಿದು ಕಷ್ಟ ನೀಗುವ ಕೊರಗಜ್ಜ ದೈವದ ಬಗ್ಗೆ ತಿಳಿಸಿಕೊಡುತ್ತೇನೆ. ಕೊರಗರ ತನಿಯ ಹೇಗೆ ಕೊರಗಜ್ಜನಾದ ಎಂಬ ಕಥೆಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಪಣಂಬೂರಿನ ಪುರವಣವೋಡಿ ಹಾಗೂ ಕೊರಪಲು ಮೈರೆ ದಂಪತಿಗಳ ಮಗ ತನಿಯ. ಈ ತನಿಯ ಹುಟ್ಟಿ 30 ದಿನಗಳಾಗುವಾಗ ತಂದೆ ತಾಯಿ ಸಾವನ್ನಪ್ಪುತ್ತಾರೆ. ಊರಿನಲ್ಲಿರುವವರೆಲ್ಲ ರೋಗ ಬಾಧಿಸಿ ಸಾವನ್ನಪ್ಪುತ್ತಾರೆ. ತನಿಯನ ವಂಶದವರಾದ 7 ಕೊಪ್ಪದ ಕೊರಗರು ಅಲಿದು ಹೋಗಿ ಅನಾಥನಾದ ತನಿಯನು ಊರು ಬಿಟ್ಟು ಬೆಳಗ್ಗಿನ ಜಾವ ಕಲ್ಲಾಪುವಿನ ಗಡಿ ಬಂದು ತಲುಪುತ್ತಾನೆ. ಅಲ್ಲಿ ಸೂರ್ಯದೇವರಿಗೆ ಕೈಮುಗಿದು ದಾರಿಗೆ ಅಡ್ಡವಾಗಿ ಒಮ್ಮೆ ನಗುತ್ತಾ ಒಮ್ಮೆ ಅಳುತ್ತಾ ಕುಳಿತಿರುತ್ತಾನೆ. ಆಗ ಮೈರಕ್ಕ ಬೈದಿತಿ ಹಾಗೂ ಅವರ ಮಗ ಚೆನ್ನಯ್ಯ ಸೇಂದಿ ಹೊತ್ತುಕೊಂಡು ಬರುತ್ತಾರೆ. ಒಮ್ಮೆ ಅಳುತ್ತಾ ಒಮ್ಮೆ ನಗುತ್ತಾ ಕುಳಿತಿರುವ ಮಗುವನ್ನು ನೋಡಿ, ಯಾರಪ್ಪ ನೀನು, ಯಾಕೆ ದಾರಿಗೆ ಅಡ್ಡವಾಗಿ ನಿಂತಿರುವೆ ಎಂದು ಕೇಳಿದಾಗ, ತನಗೆ ಮಾನ ಮುಚ್ಚಲು ಬಟ್ಟೆ ಕೊಡಿ, ಎಲ್ಲವನ್ನೂ ತಿಳಿಸುತ್ತೇನೆ ಎಂದಾಗ, ತಾವು ಸೇಂದಿ ಹೊರುವಾಗ ತಲೆಗೆ ಇಟ್ಟಿರುವ ಬಟ್ಟೆಯನ್ನು ಮೈರಕ್ಕ ಬೈದಿತಿ ತನಿಯನಿಗೆ ಕೊಡುತ್ತಾಳೆ. ಆಗ ತನಿಯನು ತಾನು 7 ಕೊಪ್ಪದ ಕೊರಗರ ವಂಶದವನು, ಹುಟ್ಟಿ ತಿಂಗಳಾಗುವಾಗ ತಂದೆ ತಾಯಿಯನ್ನು ಕಳೆದುಕೊಂಡೆ, 7 ಕೊಪ್ಪದ ಕೊರಗರು ಅಳಿದು ಹೋದರು, ದಿಕ್ಕು ದೆಸೆಯಿಲ್ಲದ ನಾನು ಉಣ್ಣಲು ಅನ್ನ, ದುಡಿಯಲು ಕೆಲಸವಿರುವ ರಾಜ್ಯಕ್ಕೆ ಹೊರಟಿರುವೆ ಎಂದಾಗ, ಹಾಗೆ ಹೋಗುವ ಮಗನಾದರೆ ನನ್ನ ಜೊತೆಗೆ ಬಾ, ನನ್ನ 2 ಮಕ್ಕಳ ಜೊತೆ ನೀನು 3ನೇಯವನು ಎಂದಾಗ ಸಂತೋಷದಿಂದ ತನಿಯನು ಅವರ ಜೊತೆಗೆ ಹೋಗುತ್ತಾನೆ. ಬೆಳೆದು ದೊಡ್ಡವನಾದ ತನಿಯ ತನ್ನ ಮೂಲ ಕಸಬು ಬುಟ್ಟಿ ಹೆಣೆಯುವ ಕಾಯಕವನ್ನು ಮಾಡುತ್ತಿರುತ್ತಾನೆ. ಒಂದು ದಿನ ತಾಯಿ ಮೈರಕ್ಕ ಬೈದಿತಿ ತನಿಯನನ್ನು ಕರೆದು, ಕದ್ರಿಯ ದೇವಸ್ಥಾನಕ್ಕೆ 7 ಹೊರೆ ಕಾಣಿಕೆ ಕೊಂಡು ಹೋಗಲಿಕ್ಕಿದೆ, 7 ಜನರನ್ನು ಕರೆದುಕೊಂಡು ಬಾ ಎಂದಾಗ, ಕೊರಗ ತನಿಯನು 7 ಜನರ ಊಟ, 7 ಅಡಿಕೆ, 7 ಕುಪ್ಪಿ ಸೇಂದಿ, 7 ಜನ ತಿನ್ನುವ ಭೂತಾಯಿ ಮೀನು ನೀಡುವುದಾದರೆ ತಾನೊಬ್ಬನೇ ಕೊಂಡು ಹೋಗುವುದಾಗಿ ಹೇಳುತ್ತಾನೆ. ಹೀಗೆ 7 ಜನರ ಹೊರೆಯನ್ನು ಒಬ್ಬನೇ ಹೊತ್ತುಕೊಂಡು ಕದ್ರಿ ದೇವಸ್ಥಾನಕ್ಕೆ ಬರುತ್ತಾನೆ. ಅಲ್ಲಿ ಮೈಸಂದಾಯನ ಗುಡಿಯ ಬಳಿಯಲ್ಲಿದ್ದ ಮಾಪಳ ಹುಳಿಯ ಮರವನ್ನು ನೋಡಿ ತನ್ನ ತಾಯಿಗೆ ಇಷ್ಟ ಎಂದು ಮೈಸಂದಾಯನ ಗುಡಿಯ ಮಾಡಿಗೆ ಕಾಲಿಟ್ಟು ಮಾಪಳದ ಹುಳಿ ಕೊಯ್ಯುವಾಗ ಮೈಸಂದಾಯ ದೈವದ ವಕ್ರದೃಷ್ಟಿಗೆ ಬಲಿಯಾಗಿ ತನಿಯ ಮಾಯವಾಗುತ್ತಾನೆ. ಹೀಗೆ ಮಾಯ ರೂಪದಲ್ಲಿ ಕಲ್ಲಾಪುವಿನ ಗಡಿಗೆ ಬರುವಾಗ ಒಂದು ಬನದ ಬದಿಯಲ್ಲಿ ಪಂಚಂತಾಯ ದೈವಗಳು ಕುಳಿತಿರುತ್ತವೆ. ಕೊರಗ ತನಿಯ ಆ ದೈವಗಳನ್ನು ಪ್ರಶ್ನಿಸಿದಾಗ, ಉದ್ಯಾವರದ ಅರಸು ದೈವಗಳು ತಮ್ಮನ್ನು ಓಡಿಸಿರುವುದಾಗಿ ಬೇಸರದಿಂದ ಹೇಳಿದಾಗ, ಕೊರಗರ ತನಿಯನಿಗೆ ಕೋಪ ಬಂದು, ಅವರವರಿಗೆ ಅವರವರ ಸ್ಥಳದಲ್ಲಿ ಕುಳಿತುಕೊಳ್ಳುವ ಹಕ್ಕಿದೆ, ನಿಮ್ಮ ಜಾಗದಿಂದ ಆ ದೈವಗಳನ್ನು ಓಡಿಸಿದರೆ ನನಗೇನು ಕೊಡುತ್ತೀರಾ ಎಂದಾಗ, ಪಂಚಂತಾಯ ದೈವಗಳು, ನಿನಗೆ ಊರಿನಲ್ಲಿ ಅಗೆಲು, ಕಾಡಿನಲ್ಲಿ ಕೋಲ ಕೊಡುತ್ತೇವೆ ಎಂದಾಗ, ಕೊರಗರ ತನಿಯನು ಕುತ್ತಾರು ಗುತ್ತಿನಿಂದ ಮಾಂಸವನ್ನು ತಂದು ಅಶುದ್ಧ ಮಾಡಿ ಉದ್ಯಾವರದ ದೈವಗಳನ್ನು ಬೆನ್ನಟ್ಟುತ್ತಾನೆ. ಹೀಗೆ ಪಂಚಂತಾಯ ದೈವಗಳ ವರಪ್ರಸಾದದಂತೆ ಊರಿನಲ್ಲಿ ಅಗೆಲು, ಕಾಡಿನಲ್ಲಿ ಕೋಲ ಪಡೆದು ಕುತ್ತಾರು ಪದವಿಗೆ ಬಂದು ಕಾರಣಿಕದ ದೈವವಾಗಿ ಕೊರಗ ತನಿಯ ನೆಲೆ ನಿಲ್ಲುತ್ತಾನೆ. ನೋವಿನಿಂದ ಬಂದವರ ಕಣ್ಣೀರು ಒರೆಸುತ್ತಾ ಅಗೆಲು, ಕೋಲ, ಬೀಡ, ಚಕ್ಕುಲಿ ಹಾಗೂ ಸೇಂದಿಯ ಸೇವೆಗೆ ಒಲಿದು ನೊಂದವರ ಬಾಳನ್ನು ಬೆಳಗುತ್ತಾ ಕುತ್ತಾರು ಪದವಿನ ಮಹಾಶಕ್ತಿಯಾಗಿ ಕೊರಗಜ್ಜ ದೈವವಾಗಿ ನೆಲೆ ನಿಲ್ಲುತ್ತಾನೆ. ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಈಗಲೇ ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸತೊಂದು ಕಾರಣಿಕದ ದೈವದ ಬಗ್ಗೆ ತಿಳಿಸುತ್ತೇನೆ. ನಮ್ಮ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.